ಗಾಯನ ಸ್ಪರ್ಧೆಯಲ್ಲಿ ಲಿಖಿತಾದ ನನಗೆ ಪ್ರಥಮ ಬಹುಮಾನ ಬಂದಿದೆ. ತುಮಕೂರಿನ ಜನರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಭೀಮಾ ವಂದನೆಗಳು. ತುಮಕೂರಿನ ಭೀಮಾ ಗಾಯನ ಸ್ಪರ್ಧೆಯಲ್ಲಿ ಭೂಮಿಕಾ ಆದ ನನಗೆ ದ್ವಿತೀಯ ಬಹುಮಾನ ಬಂದಿದೆ. ತುಮಕೂರಿನ ಜನರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಭೀಮಾ ವಂದನೆಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಾಪ್ತ್ಯ ಪೂಜಾರಿ. ದಿನಾಂಕ 14ರಂದು ನಮ್ಮ ತುಮಕೂರು ಯೂಟ್ಯೂಬ್ ಚಾನಲ್ನಲ್ಲಿ ನಡೆದ ಭೀಮಾ ಗಾಯನ ಸ್ಪರ್ಧೆಯಲ್ಲಿ ನಾನು 3ನೇ ಸ್ಥಾನ ಬಂದಿದ್ದೇನೆ. ಬಹುಮಾನವಾಗಿ 500 ರೂಪಾಯಿಗಳನ್ನು ಪಡೆದಿದ್ದೇನೆ. ಈ ಅವಕಾಶವನ್ನು ಒದಗಿಸಿಕೊಟ್ಟ ಚಾನಲ್ನವರಿಗೂ ಧನ್ಯವಾದಗಳು. ನಮ್ಮ ತುಮಕೂರು ಚಾನಲ್ ಅನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.